ಡಾಕ್ಟ್ರು ಲೀಲಾವತಿ ದಕ್ಷಿಣ ಕನ್ನಡದವರಿಂದ ಹೇಳಲಿಕ್ಕೆ ಪ್ರಥಮದಲ್ಲಿ ಹೆಮ್ಮೆ ಆಗ್ತದೆ. ಅವರ ಪರಿಚಯ ನನಗೆ ನಮ್ಮ ಕೆ ಎನ್ ಟೈಲರ್ ಅವರೊಟ್ಟಿಗೆ ನಾನು 1974ರಲ್ಲಿ ಅವರನ್ನು ಮಡ್ರಾಸಲ್ಲಿ ಅವರಿಗೆ ಮನೆಯಲ್ಲಿ ಭೇಟಿಯಾದೆ. ಮತ್ತು ಅರೂರ್ ಪಟ್ಟಾಭಿ ಅವರು, ದಿವಂಗತ ಅರೂರ್ ಪಟ್ಟಾಭಿ ಅವರು ಹಲವು ಪಿಕ್ಚರ್ ತುಳುವಲ್ಲಿ ಅವರ ಚಿತ್ರಗಳು ಮಾಡುವಾಗ ಅವರೊಂದಿಗೆ ನನಗೆ ತುಂಬ ಸಲ ಭೇಟಿಯಾಗಿದೆ. ಮತ್ತೆ ನಾನು ಅವರನ್ನು ಭೇಟಿಯಾದದ್ದು ಬದುಕೆರೆ ಬುಡ್ಲೆ ಸಿನಿಮಾದ ಟೈಮ್ನಲ್ಲಿ. ಅವರು ವುಡ್ ಸೈಡ್ ಹೋಟ್ಲಲ್ಲಿದ್ದರು. ಆವಾಗ ನಾನು ಸಾಯಂಕಾಲ ಶೂಟಿಂಗ್ ಆಗುವಾಗ ಅವರು ಭೇಟಿ ಆಗ್ತಿದ್ದೆ. ಅವರಿಗೆ ಇಷ್ಟವಾದ ಕೋರಿ ರೊಟ್ಟಿ, ದಕ್ಷಿಣ ಕನ್ನಡದ ಫೇಮಸ್ ಊಟ ನಾನು ಮನೆಯಲ್ಲಿ ಮಾಡಿ ಅವರಿಗೆ ಕೊಡ್ತಿದ್ದೆ. ಮತ್ತು ಅದರ ನಂತರ ಅವರು ಬೆಂಗಳೂರಲ್ಲಿರುವಾಗ ಶ್ಯಾಮ್ ಪ್ರಕಾಶ್ ಹೋಟೆಲ್ ಮತ್ತು ಅವರ ಗಾಂಧಿನಗರದ ಆಫೀಸಲ್ಲಿ ಅವರಿಗೆ ಭೇಟಿಯಾಗಿದೆ. ಅವರು ನಮ್ಮ ಧರ್ಮದಲ್ಲಿ ಹುಟ್ಟಿ ಬೆಳೆದು ಲೀಲಾವತಿ ಎಂಬ ನಾಮದಲ್ಲಿ 600ಕ್ಕಿಂತ ಹೆಚ್ಚು, ಅದರಲ್ಲಿ 400 ಚಿತ್ರಗಳನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರೊಟ್ಟಿಗೆ ಸಾಧಾರಣ 50ಕ್ಕಿಂತ ಹೆಚ್ಚು ಚಿತ್ರಗಳನ್ನು ಮಾಡಿದ್ದಾರೆ. ತುಳುಗೆ ಅವರ ಕೊಡುಗೆ ಅಪಾರ. 8 ಸಿನಿಮಾಗಳನ್ನು ಅವರು ಮಾಡಿದ್ದಾರೆ. ಮತ್ತು ಅವರ ನೈಜ ಅಭಿನಯದಿಂದ ಅವರು ಪ್ರಸಿದ್ಧಿಯಾದರೂ ಮಾತ್ರ ಅಲ್ಲ, ನಾವು ಸಿಕ್ಕುವಾಗ ನಮ್ಮ ಹತ್ರ ತುಳುವಲ್ಲೇ ಮಾತಾಡ್ತಿದ್ದರು. ಅವರು ಮಾತೃಭಾಷೆ ಕೊಂಕಣಿ, ಅದು ಯಾರಿಗೂ ಗೊತ್ತಿಲ್ಲ. ಹಾಗೆ ಬೆಳೆದು ಒಬ್ಬರೇ ಮಗ ತುಂಬ ಪ್ರೀತಿಯಲ್ಲಿ ವಿನೋದ್ ಕುಮಾರ್ ಅನ್ನೋ ಅವರು ಮಡ್ರಾಸಿಂದ ಅವರು ನೆಲಮಂಗಲದ ತೋಟಕ್ಕೆ ಬಂದರು. ಅಲ್ಲಿ ತೋಟವನ್ನು ಕೃಷಿಯಲ್ಲಿ ತುಂಬ ಎಲ್ಲ ವಿಧದ ಹಣ್ಣು ಹಂಪಲುಗಳಿವೆ. ಒಂದು ಸಲ ನಾನು ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ದೆ. ಆಗ ಅಲ್ಲಿ ಆ ತೋಟದಲ್ಲಿ ಏನುಂಟು ಏನೂ ಇಲ್ಲ ಅಷ್ಟು ಬೆಳೆಸಿದ್ದಾರೆ. ಒಳ್ಳೆಯ ಸಂಪಾದನೆ ಬರ್ತದೆ. ಮತ್ತು ಅವರಿಗೆ ಎನಿಮಲ್ ಬಗ್ಗೆ ತುಂಬ ಆಸಕ್ತಿ. ಇವಾಗ ಒಂದು ಆಸ್ಪತ್ರೆಯು ಕಟ್ಟಿದ್ದಾರೆ. ಇತ್ತೀಚಿನ 2 ದಿವಸ ಮೊದಲು ನಾನು ಬೆಂಗಳೂರಲ್ಲಿದ್ದೆ. ನಂದಿ ಫಿಲ್ಮ್ ಅವಾರ್ಡ್ ನನಗೆ ರಿಸೀವ್ ಮಾಡಲಿಕ್ಕೆ ಹೋಗುವಾಗ ವಿನೋದ್ ರಾಜ್ ಬಂದಿದ್ದರು. ಅವರಿಗೆ ಜೀವಮಾನ ಸಾಧಕ ಪ್ರಶಸ್ತಿ ಮೊನ್ನೆ ತಾನೇ 6ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಒರಿಯನ್ ಮಾಲಲ್ಲಿ ವಿನೋದ್ ರಾಜ್ ಸ್ವೀಕರಿಸಿದವರು. ಹಾಗೆ ಹಲವು ಗಣ್ಯರು ಅವರಿಗೆ ಅವರ ತೋಟದ ಮನೆಗೆ ನೋಡಲಿಕ್ಕೆ ಬರ್ತಿದ್ದರು. ಅವರು 2 ದಿವಸದಲ್ಲಿ ಅವರು ನಿನ್ನೆ ಸಾಯಂಕಾಲ ಅವರ ಕೊನೆ ಉಸಿರು ಎಳೆದರು. ಹಾಗೆ ತುಂಬ ದುಃಖವಾಗ್ತದೆ. ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ಒಬ್ಬ ಮಹಾನ್ ನಟಿಯನ್ನು ನಾವು ಕಳ್ಕೊಂಡಿದ್ದೇವೆ. ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲದೆ ತುಳುಗೂ ಕೂಡ ಅಪಾರ ನಷ್ಟ. ಆ ನಷ್ಟ ಭರಿಸುವಂಥ ಶಕ್ತಿ ವಿನೋದ್ ರಾಜ್ಗೆ ಸಿಕ್ಕಲಿ, ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ.